ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಳ್ಯ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕೃಷ್ಣಪ್ಪ ಪರ ಇಂದು ಮತ ಪ್ರಚಾರದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಖರ್ಗೆ ಅವರು ನಾ ಕಾವುಂಗ ನಾ ಕಾನೆ ದೋಂಗ ಎಂದು ಪ್ರಧಾನಿ ಎಲ್ಲಾ ಕಡೆ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ 40% ಸರ್ಕಾರ ನಡೀತಾ ಇದೆ. 40% ತಿನ್ನುವವರು ನಿಮ್ಮ ಪಕ್ಕದಲ್ಲಿ ಕೂತ್ಕೋತಾರೆ. ಇವರು ತಿನ್ನುವುದು ನಿಮಗೆ ಕಾಣ್ತಾ ಇಲ್ಲವೇ ಎಂದು ಪ್ರಶ್ನಿಸಿದರು. ಮೋದಿಜಿ ಅವರೇ, ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿ ಅದು ಬಿಟ್ಟು ಹೋಗೋ ರೈಲಿಗೆ ಫ್ಲಾಗ್ ತೋರಿಸಬೇಡಿ ಎಂದು ವ್ಯಂಗ್ಯ ಮಾಡಿದರು. ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಈ ಬಾರಿ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು. ಈಗಿರುವ ಸರ್ಕಾರ 40% ಸರ್ಕಾರ. ಇಲ್ಲಿನವರೇ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಕರ್ನಾಟಕದಲ್ಲಿ 40% ಇದೆ ಅಂತಾರೆ. ಇಂತಹ ಕೆಟ್ಟ ಸರ್ಕಾರವನ್ನು ತೆಗೆಯಬೇಕಾಗಿದೆ ಎಂದು ಖರ್ಗೆ ಹೇಳಿದರು. ಇದೇ ವೇಳೆ ಅವರು ಮತ ಪ್ರಚಾರವನ್ನು ನಡೆಸಿದರು. न खाऊंगा न खाने दूंगा ಏನು न खाऊंगा न खाने दूंगा. ಅರೆ ಇಲ್ಲಿ 40% ನಿಮ್ ಕಣ್ಣೆದ್ರೆ ತಿಂತಾ ಇದ್ದಾರೆ. 40% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಕಾಂಟ್ರಾಕ್ಟರ್ ನಿಮ್ಗೆ ಅಪೀಲ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಹೋಗಿದ್ದಾರೆ, ಇಲ್ಲಿನ ಗವರ್ನರ್ ಹತ್ರ ಹೋಗಿದ್ದಾರೆ. ಅವರಿಗೆಲ್ಲ ಗೊತ್ತಿದೆ कौन खा रहे हैं, कौन ले रहे हैं. फिर उनके बारे में क्यों नहीं बात करते आप? और ಬಗ್ಗೆ ಯಾಕೆ ನೀವು ಮಾತಾಡಲ್ಲ? वो तुम्हारे बगल में ही बैठते खाने वाले लोग. ಯಾರು ತಿಂತಾ ಇದ್ದಾರೋ ಕಮಿಷನ್ ತಗೊಳ್ತಾ ಇದ್ದಾರೋ ಅವ್ರ ಪಕ್ಕದಲ್ಲೇ ಕೂಡ್ತಾರೆ. ಮತ್ ನಾನಿಂದ ಹೇಳ್ತಾರ ನಾ ಖಾವುಂಗ ನಾ ಖಾನೆ ದೂಂಗ. ಅದಕ್ಕಾಗಿ ಇಂಥ ಸರ್ಕಾರಕ್ಕೆ ನಾವು ಒಂದೇ ಕಡೆ ಹೇಳೋಣ, ಸಣ್ಣ ಕೆಲಸಗಳಿಗೆ ಕ್ರೆಡಿಟ್ ತಗೊಳ್ಳೋದು ಮತ್ತು ನಾವು ಆ ಕೆಲಸ ಮಾಡಿದೆವು ಈ ಕೆಲಸ ಮಾಡಿದೆವು. ಏನ್ ಮಾಡಿರಿ? ದಲಿತರಿಗೆ ಅವ್ರ ಮಕ್ಕಳಿಗೆ ಸಿಗ್ತಕ್ಕಂತ ಸ್ಕಾಲರ್ಶಿಪ್ ಸ್ಟಾಪ್ ಮಾಡಿದ್ರಿ. ಬಡವರಿಗೆ ಸಿಕ್ತಂತ ರಿಸರ್ವೇಶನ್ ತಗೊಂಡ್ರಿ. ಇವೆಲ್ಲ ಕೆಲಸಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡಿ ಇವತ್ತು ನೀವು ಮತ ಕೇಳ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ 40% ಅಂತಾರೆ ಜನ. ಇವತ್ತು ಯಾರೇ ಬರಲಿ ನೀವು ಅವ್ರಿಗೆ ಹೇಳಿ ಸಾಕಪ್ಪ, ನಿಮ್ಗೆ 5 ವರ್ಷ ನೋಡಿದ್ದೇವೆ, ಇನ್ ಮೇಲೆ ನೀವು ನಮ್ಗೆ ಹೇಳಕ್ ಹೋಗ್ಬೇಡಿ. ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ಮತ್ತು ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ನಾವಿಲ್ಲಿನ ಸರ್ಕಾರ ಕಿತ್ತು ಬಿಸಾಕ್ಬೇಕಾಗಿದೆ. ಆ ಕೆಲಸವನ್ನ ನಾವು ಮಾಡ್ತೇವೆ. ದಯವಿಟ್ಟು ನೀವು ಈ ಕಡೆ ಬರಬೇಡಿ ಅಂತ ಹೇಳಿ ಬಿಜೆಪಿ ಅವರಿಗೆ ನೀವು ಸ್ಪಷ್ಟ ಸೂಚನೆ ಕೊಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.